ಈತ ಅದ್ಭುತವಾದ ಕಲಾಕಾರ. ಈ ವ್ಯಕ್ತಿಯ ಅದ್ಭುತವಾದಂತಹ ಕಲಾಕೃತಿಗಳು ದೇಶದೆಲ್ಲೆಡೆ ಮನ್ನಣೆಯನ್ನು ಪಡೆದಿವೆ. ಆದರೆ ಈ ವಿಶಿಷ್ಟವಾದಂತಹ ಕರಕುಶಲತೆ ಬಹಳಷ್ಟು ವಿಭಿನ್ನ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರು ಈ ಕಲಾಕಾರ, ಏನು ಈ ಕರಕುಶಲತೆ ನೋಡೋಣ ಇಂದಿನ ದಿನಕ್ಕೊಂದು ವಿಶೇಷದಲ್ಲಿ. ಈಗ ನಾವು ಹೇಳೋ ಇವರು ಅಂತಿಂತ ಕಲಾಕಾರ ಅಲ್ಲ, ಕಲೆಯ ಸಾಹುಕಾರ. ಹೌದು, ಇವರ ಕೈಯಲ್ಲಿ ಗೆರಟೆ ಸಿಕ್ಕರೆ ಸಾಕು, ಅಲ್ಲಿ ಚಂದದ ಕಲಾಕೃತಿ ತಯಾರಾಗಿ ಬಿಡುತ್ತೆ. ಇವರು ಮಾಡಿದ ಕಲಾಕೃತಿಗಳ ಸಂಖ್ಯೆ ಎಷ್ಟು ಅಂತೀರಾ? ಬರೋಬ್ಬರಿ 500. ಅದರಲ್ಲಿ ಬಹುಪಾಲು ಗೆರಟೆಗಳದ್ದೇ. ಗಣೇಶನಿಂದ ಹಿಡಿದು ದೇವರ ಮೂರ್ತಿಗಳೇ ಆಗಲಿ, ಶಿಲಾ ಬಾಲಿಕೆಯಾಗಲಿ, ಕೀಟ ಪ್ರಪಂಚ, ಹಕ್ಕಿಗಳ ಗುಂಪು, ಪ್ರಾಣಿಗಳ ಸಾಮ್ರಾಜ್ಯ ಎಲ್ಲವೂ ಇವರ ಗೆರಟೆಯ ಕಲೆಯಲ್ಲಿ ಜೀವ ತಳೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೂರೂರಿನ ಶಿವಮೂರ್ತಿ ಭಟ್ಟರಿಗೆ ಕಳೆದ 25 ವರ್ಷಗಳಿಂದ ಗೆರಟೆಗಳಲ್ಲಿ ವಿವಿಧ ಕಲಾಕೃತಿಗಳನ್ನ ಮಾಡುವ ಕಲೆ ಉಳಿದಿದೆ. 1 ಸೆಂಟಿಮೀಟರ್ನಿಂದ ಹಿಡಿದು 10 ಇಂಚಿನ ಗಾತ್ರದ ಎಲ್ಲಾ ರೀತಿಯ ಎಲ್ಲಾ ಮಾದರಿಯ ಕಲಾಕೃತಿಗಳು ಇಲ್ಲಿವೆ. ಇಲಿಯ ಮೇಲೆ ಕುಳಿತ ಗಣೇಶ, ಶಿಲಾಬಾಲಿಕೆ, ಆಂಜನೇಯ, ಚನ್ನಪಟ್ಟಣದ ಗೊಂಬೆಗಳು, ಸಿಂಹಮುಖ, ಸ್ಪ್ರಿಂಗ್, ಯಕ್ಷಗಾನದ ವೇಷಧಾರಿ, ಹೀಗೆ ಎಲ್ಲವೂ ಇಲ್ಲಿ ಗೆರಟೆಯಿಂದ ಅರಳಿದೆ. ವಿಶೇಷತೆ ಎಂದ್ರೆ ಇವರು ಸಣ್ಣ ಗಾತ್ರದ ಸೂಕ್ಷ್ಮ ಕಲಾಕೃತಿಗಳನ್ನು ರಚಿಸಿದ್ದು ಇಲ್ಲಿ ಬರೀ ಗೆರಟೆಯ ಪೆನ್ ಸ್ಟ್ಯಾಂಡ್ ಮಾತ್ರವಲ್ಲ, ಗೆರಟೆಯಿಂದ ಮಾಡಿದ ಪೆನ್ ಕೂಡ ಇದೆ, ಲೈಟ್ ಕೂಡ ಇದೆ, 10 ಮೀಟರ್ ಉದ್ದದ ಸ್ಪ್ರಿಂಗ್ ಕೂಡ ಇದೆ, ಅಲ್ಲದೆ ಅನೇಕ ಗೆರಟೆಯ ಆಟಿಕೆಗಳೂ ಇವೆ. ಒಟ್ಟಾರೆ ಇದೊಂದು ವಿನೂತನ ಕರಕುಶಲ ಕಲೆ ಅಂತಾನೆ ಹೇಳಬಹುದು. ಇಲ್ಲಿರುವ ಎಲ್ಲಾ ವಸ್ತುಗಳು ಶಿವಮೂರ್ತಿ ಭಟ್ ಅವರು 1 ಅಥವಾ 2 ದಿನದಲ್ಲಿ ಮಾಡಿ ಮುಗಿಸಿದ್ದು ತಮ್ಮ ಕಲ್ಲಿನ ವಿಗ್ರಹ ಕೆತ್ತನೆಯ ಕೆಲಸದ ನಡುವೆ ಈ ಹವ್ಯಾಸ ರೂಢಿಸಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಇವರ ಸಾಧನೆಗೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಸಂದಿದೆ. ಇಲ್ಲಿಯವರೆಗೂ ತಮ್ಮ ಕಲಾ ಪ್ರಕಾರವನ್ನೇ ಸಾಕಾರ ಮಾಡಿಕೊಂಡಿರುವ ಇವರು ಇಂದಿನ ದಿನಕ್ಕೊಂದು ವಿಶೇಷ.